ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೇನೆ. ಇದು ನವರಾತ್ರಿ 5ನೇ ದಿನದ ವಿಡಿಯೋ ಆಗಿರುತ್ತೆ. ಅಂದರೆ 5ನೇ ದಿನ ಮಹಾಪೂಜೆ ನವರಾತ್ರಿಯ. ಸೊ ಇವತ್ತು ಈಗ ಮಧ್ಯಾಹ್ನ ಇದು ಪೂಜೆ ನಡೆಯುವುದು ಹಾಗೆ. ಸೊ ನಿನ್ನೆ ದುರ್ಗಾ ನಮಸ್ಕಾರ ಪೂಜೆ ಸಿಕ್ತು, ಇವತ್ತು ಮಹಾಪೂಜೆ. ಮತ್ತು ರೆಗ್ಯುಲರ್ ಆಗಿ ಡೈಲಿ ಹೇಗೆ ನಡೆಯುತ್ತದೆ ನೋಡಿ ನವರಾತ್ರಿ ಪೂಜೆ, ರಾತ್ರಿ ಅದು ಮಾಮೂಲಾಗಿ ನಡೀತಾ ಇದೆ. ಸೊ ಇವಾಗ ಮಧ್ಯಾಹ್ನದಲ್ಲಿ ಮಹಾಪೂಜೆ ನಡೀತದೆ. ಹಾಗೆ ಎಲ್ಲ ಬಂದಿದ್ದಾರೆ. ಸೊ ಇನ್ನೂ ಸಹ ಬರಲಿಕ್ಕಿದ್ದಾರೆ. ಮತ್ತು ಮೌಲ್ಯ ಮತ್ತು ದಿತ್ಯನಿಗೆ ನೋಡಿ ಬಟ್ಟೆ ಸ್ಟಿಚ್ ಮಾಡಿದ್ದೆ, ಫೈನಲಿ ಆಯಿತು ರೆಡಿ. ಇವತ್ತು ಬೆಳಿಗ್ಗೆನೇ ಫಿನಿಶಿಂಗ್ ಆದದ್ದು, ಅದರದ್ದು ಬಟನ್ಸ್ ಎಲ್ಲ ಹಾಕಲಿಕ್ಕೆ ಹಾಗೆ. ಸೊ ಇವತ್ತು ಹೇಗಿರುತ್ತೆ ಪೂಜೆ ಮತ್ತು ಇವತ್ತಿನ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆ ಇನ್ನು ಕಂಟಿನ್ಯೂ ವ್ಲಾಗ್ ಇದೆ 4 days ಇದು ಸಹ ಪೂಜೆದು, ಅದನ್ನು ಸಹ ಅಪ್ಲೋಡ್ ಮಾಡ್ತೇನೆ ಆದಷ್ಟು ಬೇಗ. ಏನಂದರೆ ನನ್ನ ಚಾನಲಲ್ಲಿ ಸೇವ್ ಮಾಡಿಟ್ಟರೆ ನಮಗೆ ಯಾವತ್ತೂ ನೋಡ್ಬೋದಲ್ಲ ವೀಡಿಯೋಸನ್ನು, ಮೆಮೊರೀಸ್ಗೆ ಇರುತ್ತೆ ಅಲ್ಲ ಅಂತ ನಾನು ಡೈಲಿ ವ್ಲಾಗ್ ವೀಡಿಯೋಸ್ ಮಾಡಿರ್ತೇನೆ. ಸೊ ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ನೀವು ಕಮೆಂಟ್ಸ್ ಮಾಡಿದರೆ ಬೇರೆಯವರಿಗೂ ಸಜೆಷನ್ ಆಗುತ್ತೆ, ಅವರಿಗೂ ತಲುಪ್ಬೋದು. ಹಾಗೆ ಪ್ರತಿದಿನದಂತೆ ಇವತ್ತು ಕೂಡ ಭಜನೆ ಇದೆ. ಭಜನೆ ಆದಮೇಲೆ ಮಹಾಪೂಜೆ. ಸೊ ಇವತ್ತಿನ ವೀಡಿಯೋವನ್ನು ಫುಲ್ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವರ್ಷ ಒಂದು ವಿಶೇಷ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳ ಕುಣಿತ ಭಜನೆ ನೋಡ್ತಿರ್ಬೋದು ನೀವು. ಮಕ್ಕಳ ಕುಣಿತ ಭಜನೆ ಅವರಾಗಿ ಕೇಳಿದ್ರಂತೆ ಭಜನೆ ಮಾಡಬೇಕಾ ಅಂತ, ಹಾಗೆ ಬಂದಿದ್ದಾರೆ ಭಜನೆ ಮಾಡಲಿಕ್ಕೆ. ಸೊ ಈ ವರ್ಷ ಇದೊಂದು ವಿಶೇಷ ಅಂತ ಹೇಳ್ಬೋದು. ಇದು ಇಲ್ಲಿ ನೆರೆಹೊರೆಯ ಮಕ್ಕಳದೇ ಎಲ್ಲ ಗ್ರೂಪ್ ಭಜನೆ ತಂಡ ಇವರದು ಹಾಗೆ. नमस्ते नमस्ते नमो नमः या देवी। ವರ್ಷದಲ್ಲಿ ಭಕ್ತರಿಗಳ ಕಷ್ಟವನ್ನು ಪರಿಹಾರ ಮಾಡಿಕೊಡು. ಅಂಚನೆದಾಗಿ ಈ ದಿನ ಭಕ್ತರಿಗಳ ಕಡ್ಡಡಿ ಅನುಗ್ರಹ ಕೊಡು. ಅಂಚನೆ ಜಾಗೃತಿ ವರ್ತಿಂచి వారికి సమస్యలు మాకు చంద అవి మాకు ಫೈನಲಿ ಪೂಜೆ ಪುರ ಮುಗಿದು ಈ ತೋರಿದುಂಡು ಮೂಸಂಬಿ ಇನಿ ಜ್ಯೂಸ್ ಮಂತರೊಂದಿಗೆ
ಆರು ಬರ್ತಿ ಬಂದು ಪೂಜೆ ಕೊರ್ಲೆ ಆರು ಬರ್ತಿ ಅನ್ ಪೂಜೆರು ಫೈನಲಿ ಪೂಜೆ ಪುರ ಅದು ಪುರ ಬಿನ್ನೆರು ಪುರ ಪಿದಾಡೊಂದುಲ್ಲೇರು ಮೇಂಗನ ಭಜನೆ ಮಾಸ್ಟರ್ ಮುಲ್ಗುಲ್ದೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನನ್ನ ಕೈಯಲ್ಲಿ ಇಟ್ಕೊಂಡು ಅವಳಿಗೂ ತುಂಬ ಜ್ವರ ಬರ್ತಿತ್ತು, ಅವಳಿಗೂ ಹುಷಾರಿರಲಿಲ್ಲ. ಹಾಗಾಗಿ ನನಗೂ ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕಮೆಂಟ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.